ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾ ಅಮೀನ್. ವೆಲ್ಕಮ್ ಟು ಮಲ್ಲಿಕಾ ಅಮೀನ್ ಬ್ಲಾಗ್ಸ್ ಚಾನೆಲ್. ಇವತ್ತು ಯಾಕಪ್ಪ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಅಂದರೆ, ನಾನೊಂದು ಸುಮ್ಮನೆ ಎಲ್ಲಾದ್ರೊಂದು ನನ್ನ ಫ್ರೆಂಡಿಗೆ ಫ್ರ್ಯಾಂಕ್ ಕಾಲ್ ಮಾಡಿದ್ದು, ಓಕೆನಾ. ಅದು ಬಂದುಬಿಟ್ಟು ಕನ್ನಡದಲ್ಲಿದೆ, ಓಕೆ. ಅದಕ್ಕೋಸ್ಕರ ನಾನು ಇವತ್ತು ಕನ್ನಡದಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಮತ್ತೇನಂದರೆ, ನಾನು ತುಳು ಲಿಪಿ ಕ್ಲಾಸ್ ಕೂಡ ಅರ್ಧದಲ್ಲಿ ನಿಂತಿದ್ದೆ, ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಅಂದರೆ ಸ್ವಲ್ಪ ಕೆಲಸ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ವಿಡಿಯೋ ಮಾಡೋಕ್ಕೆ. ರಜೆ ಇದ್ದಾಗ ನೋಡಿ ಮಧ್ಯಾಹ್ನ ತನಕ ಮಲಗೋದೇ ಆಗುತ್ತೆ. ಆಮೇಲೆ ಎತ್ಕೊಂಡು ಬೆಳಿಗ್ಗಿದ್ದು ನಾಷ್ಟಾನ ಮಧ್ಯಾಹ್ನ ಮಾಡಿಕೊಂಡು, ಮಧ್ಯಾಹ್ನದ ಊಟನ ಸಂಜೆ ಮಾಡಿಕೊಂಡು, ಆ ರೀತಿ ಆಗುತ್ತೆ, ಓಕೆನಾ. ಸೊ ಇವತ್ತು ನಾನು ಏನು ಮಾಡಿದ್ದೀನಿ ಅಂದರೆ, ಒಂದು ಫ್ರ್ಯಾಂಕ್ ಕಾಲ್ ಫ್ರೆಂಡಿಗೆ ಆಲ್ರೆಡಿ ಮಾಡಿದ್ದೀನಿ. ಅದು ನಾನು ನಿಮಗೆ ಆಡಿಯೋ ಕೇಳಿಸ್ತೀನಿ. ಇದು ವಿಷಯ ಏನಪ್ಪ ಬಂದುಬಿಟ್ಟಂದರೆ, ಒಂದೀಗ ನೋಡಿ ತುಂಬ ಜನ ಕೆಲಸ ಇಲ್ಲದಿರ್ತಾರೆ, ಓಕೆನಾ. ಸೊ ನಾವೊಂದೀಗ ಕೆಲಸ ಇದೆ, ಇಷ್ಟು ಸ್ಯಾಲ್ರಿ ಅಷ್ಟು ಸ್ಯಾಲ್ರಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಪಾಪ ಓ ನಿಜ ಆಗಿರ್ಬೋದು ಅಂತ ಅಂದ್ಕೊಂಡು ನಂಬ್ತಾರೆ. ಅದು ಯಾರಾದರೂ ಅಷ್ಟು ನಂಬ್ತಾರೆ, ಬರೋಕ್ಕೂ ರೆಡಿಯಾಗಿರ್ತಾರೆ ಎಲ್ಲಿಂದ, ಓಕೆನಾ. ಈಗ ನೀವು ಈ ಆಡಿಯೋನ ಕೇಳ್ಕೊಂಡು ಬನ್ನಿ. ಅಷ್ಟು ಕಾಮಿಡಿ ಆಗಿಲ್ಲ, ಬಟ್ ಓಕೆ, ನಗೋ ಟೈಮಲ್ಲಿ ನಗೀರಿ. ಅದಕ್ಕೋಸ್ಕರ ಹೇಳ್ತಾರೆ, ಒಮ್ಮೆ ಆಡಿಯೋ ಕೇಳಿ ಬನ್ನಿ, ಓಕೆ. ಕೇಳಿ ಬನ್ನಿ. ನನ್ನ ಹೆಸರು ಶ್ರದ್ಧಾ ಅಂತ, ಯಶವಂತಪುರದಿಂದ ಸರ್. ನಾನೀಗ ಸಂದೀಪ್ ಅವ್ರ ಹತ್ರ ಮಾತಾಡ್ತಿರೋದಾ? ಹೌದು. ಆಕ್ಚುಲಿ ನಿಮ್ದು ರೆಸ್ಯೂಮಲ್ಲಿ ನಮಗೆ ಶಾರ್ಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿತ್ತು ಸರ್. ಸೊ ನೀವು ಯಾವ್ದಾರಿಗೆ ಅಂದ್ರೆ ಜಾಬ್ಗೆ ಅಪ್ಲೈ ಮಾಡಿದ್ರಾ? ಎಲ್ಲಿ ಸರ್? ಬ್ಯಾಂಗ್ಳೂರಿನಲ್ಲ ಇದು? ಹಾ ಹೌದು, ಬ್ಯಾಂಗ್ಳೂರು. ಕೇಳ್ತಿಲ್ಲ ಮ್ಯಾಮ್, ವಾಯ್ಸ್ ಬ್ರೇಕ್ ಆಗ್ತಿದೆ. ಅದೇ ಆಕ್ಚುಲಿ ನಿಮ್ಮ ವಾಯ್ಸ್ ಕೂಡ ಬ್ರೇಕ್ ಆಗ್ತಿದೆ. ಈಗ ಕೇಳ್ತಿದ್ಯಾ? ಒಂದು ನಿಮಿಷ, ನಾನು ಹೊರಗಡೆ ಬರ್ತೇನೆ. ಓಕೆ. ಒಂದು ನಿಮಿಷ. ಈಗ ಹೇಳಿ ಮ್ಯಾಮ್. ಅದೇ ಸರ್, ನೀವು ಯಾವ್ದಾದ್ರೊಂದು ಜಾಬ್ಗೆ ಅಪ್ಲೈ ಮಾಡಿದ್ರಾ ರೆಸ್ಯೂಮ್? ರೆಸ್ಯೂಮ್ ಅಂದ್ರೆ ಕೆಲವು ಮಾಡಿದ್ದೆ ಮ್ಯಾಮ್. ಇವಾಗ ಹೌದಾ. ಆಕ್ಚುಲಿ ಇದು ನಮ್ಗೆ ಇದು ಬಂದ್ಬಿಟ್ಟು ಕಾಲೇಜ್ ವಿನೀತ್, ಶ್ರೀನಿಧಿ ಅಂಡ್ ಒನ್ ಸಂದೀಪ್, ದೆನ್ ಒನ್ ಬಾಯ್ ನೇಮ್ ನಿತಿನ್, 4 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದೀರಾ. ಅಂದ್ರೆ ನಿಮ್ ರೆಸ್ಯೂಮ್ ಬಂದ್ಬಿಟ್ಟು ಶಾರ್ಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿತ್ತು. ಇದಂದ್ರೆ ಈಗ ನಾವು ಬಂದ್ಬಿಟ್ಟು ನಿಮ್ಗೆ ಆನ್ಲೈನ್ ಇಂಟರ್ವ್ಯೂ ತೆಗಿತೀವಿ, ಓಕೆ. ಇದಂದ್ರೆ ಪೋಸ್ಟ್ ಆಫೀಸ್ ಬೇಸ್ ಅಲ್ಲಿ ಕೆಲಸ, ಓಕೆ. ಇದು ಪೋಸ್ಟ್ ಆಫೀಸ್ ಬೇಸ್ ಅಲ್ಲಿ ಕೆಲಸ. ಪೋಸ್ಟ್ ಆಫೀಸ್ ಅಲ್ಲ? ಹಾ ಹೌದು. ಇದು ಬಂದ್ಬಿಟ್ಟು ಅದೇ ಯಶವಂತಪುರ, ಬ್ಯಾಂಗ್ಳೂರಲ್ಲಿ. ನಿಮ್ದು ಮಂತ್ಲಿ ಪ್ಯಾಕೇಜ್ ಬಂದ್ಬಿಟ್ಟು ಲೈಕ್ 35 to 40. ಅದೇನಂದ್ರೆ ನಿಮ್ಗೆ ಏನಂದ್ರೆ ಇದು ಇಲ್ಲಿ ನಮ್ಗೆ 3 ಲ್ಯಾಂಗ್ವೇಜ್ ಮೇನ್ ಬರುತ್ತೆ. ಒಂದು ಕನ್ನಡ, ಇಂಗ್ಲಿಷ್, ಹಿಂದಿ. ಇದ್ರಲ್ಲಿ ನಿಮ್ಗೆ ಪರ್ಫೆಕ್ಟ್ ಆಗಿ ಯಾವ ಲ್ಯಾಂಗ್ವೇಜ್ ಬರುತ್ತೆ? ಕನ್ನಡ, ಹಿಂದಿ ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಅಷ್ಟೊಂದು ಇದು ಬರಲ್ಲ. ಅಂದ್ರೆ ಮ್ಯಾನೇಜ್ ಮಾಡ್ಬೋದು. ಇದಕ್ಕೆ ನಮ್ಗೆ ಒಂದು ಲ್ಯಾಂಗ್ವೇಜ್ ಒಂದು ಪರ್ಫೆಕ್ಟ್ ಇದ್ರೆ ಸಾಕು. ಅಂದ್ರೆ ಕನ್ನಡ ಯಾವ್ದಾದ್ರು ಓಕೆ. ಅಂದ್ರೆ ನಿಮ್ದೊಂದು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ಬೋದು ಸರ್. ಅಂದ್ರೆ ನಾವೀಗ ಆನ್ಲೈನ್ ಇಂಟರ್ವ್ಯೂ ತೆಗಿತೀವಿ. ಓಕೆ. ಹಲೋ, ಹೇಳ್ಬೇಕಾ? ಓಕೆ. ಮೈ ನೇಮ್ ಇಸ್ ಸಂದೀಪ್ and 21 years, 20, and my primary education is done in government school, and my second SSLC is done in government school, and my PUC is done in government PU college. My diploma is completed in Army Polytechnic, and I am recently doing work in Limited, and my family, I am living with my family, with my father and mother. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಓಕೆ. ಅಂದ್ರೆ ನೀವು ಕನ್ನಡ ಅಂತ ಹೇಳಿದ್ರಲ್ಲ, ನಿಮ್ಗೆ ಕನ್ನಡದಲ್ಲಿ ನಾನೊಂದು ಟಾಪಿಕ್ ಕೊಡ್ತೀನಿ. ಈಗ ಅದ್ರ ಬಗ್ಗೆ ನಂಗೆ ಹೇಳ್ಬೇಕು. ಈಗ ನಿಮ್ದು ಕಾಲೇಜ್ ಜೀವನ ಹೇಗಿತ್ತು ಅಂತ ಹೇಳ್ಬೋದಾ? ಕಾಲೇಜ್
ಕಾಲೇಜ್ ಡೇಸ್ ಹೇಗಿತ್ತು? ಕನ್ನಡ ಅದ್ರಲ್ಲೂ ಓಕೆ. ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಆಗುತ್ತೆ ಅದ್ರಲ್ಲಿ ಹೇಳಿ. ಕಾಲೇಜ್ ಡೇಸ್ ಬಗ್ಗೆ ಹೇಳ್ಬೇಕಾ? ಹೆದರ್ಬೇಡಿ, ಆರಾಮಾಗಿ ಹೇಳಿ. ಯಾಕಂದ್ರೆ ಇಲ್ಲಿ ನಾವು 4 ಮೆಂಬರ್ಸ್ ಇದ್ದೀವಿ, ಸೊ ಅದಕ್ಕೋಸ್ಕರ. ಒಂದು ನಿಮಿಷ. ಓಕೆ. ಕಾಲೇಜ್ ಡೇಗಳಲ್ಲಿ ನಮ್ಮ ಸ್ನೇಹಿತ ನಾವು ಮೊದಲು ಸೇರುವಾಗ ಯಾರು ನಮ್ಗೆ ಪರಿಚಯ ಇಲ್ಲ. ಆಗ ಸೇರಿ 1-2 ದಿವಸ ಆದ್ಮೇಲೆ ಎಲ್ರು ಪರಿಚಯ ಆದ್ಮೇಲೆ ಎಲ್ರು ಒಳ್ಳೆ ಸ್ನೇಹಿತರಿಗಿಂತಲೂ ಜಾಸ್ತಿ ಒಂದು ಅಣ್ಣ ತಮ್ಮನ ತರ ಇರ್ತೀವಿ ಅಲ್ಲಿ ಕಾಲೇಜಲ್ಲಿ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಸ್ನೇಹಿತರಿಗಿಂತಲೂ ಜಾಸ್ತಿ ಒಂದು ಅಣ್ಣ ತಮ್ಮನ ತರ ಇರ್ತೀವಿ ಅಲ್ಲಿ ಕಾಲೇಜಲ್ಲಿ. ಆಮೇಲೆ ಕಾಲೇಜಲ್ಲಿ ಕೆಲವು ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಹಲೋ, ನಮ್ದು ಬ್ರೇಕ್ ಆಗ್ತಿದೆ ಮ್ಯಾಮ್. ನಿಮ್ಮ ವಾಯ್ಸ್ ಕೂಡ ಬ್ರೇಕ್ ಆಗ್ತಿದೆ. ಈಗ ಕೇಳ್ತಿದೆ, ಹೇಳಿ. ಈಗ ಕೇಳ್ತಿದ್ಯಾ? ಅದೇ ಕಾಲೇಜ್ಗಳು ಕೆಲವು ಕೆಲಸ ಕಲಿತೀವಿ. ಆಮೇಲೆ ಒಳ್ಳೆ ಫ್ರೆಂಡ್ಸ್. ಆಮೇಲೆ ಒಂದ್ ನಿಮಿಷ ವಾಯ್ಸ್ ಯಾಕೋ ಬ್ರೇಕ್ ಆಗ್ತಿದೆ ನಿಮ್ದು. ನಿಮ್ಗೆ ಕೇಳಿಸ್ತಾ ಇದೆಯಾ ಕರೆಕ್ಟ್ ಆಗಿ? ಓಕೆ, ಒಂದ್ ನಿಮಿಷ. ಓಕೆ, ಈಗ ಮಾತಾಡಿ. ಈಗ ಕೇಳ್ತದಾ? ಹೌದು, ಕೇಳ್ತದೆ, ಹೇಳಿ. ಕಾಲೇಜಲ್ಲಿ ಒಳ್ಳೆ ಫ್ರೆಂಡ್ಸ್ ಎಲ್ಲ ಸಿಗ್ತೀವಿ. ಆಮೇಲೆ ಕಾಲೇಜಲ್ಲಿ ಕಾಲೇಜ್ ಬಂಕ್ ಹೊಡೆದು ಎಲ್ಲ ತಿರುಗಾಡ್ಲಿಕ್ಕೆಲ್ಲ ಹೋಗ್ತೀವಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಆಮೇಲೆ ಕಾಲೇಜ್ ಟೀಚರ್ಸ್ ಎಲ್ಲ ಪಾಠ ಮಾಡುವಾಗ ಇದು ಮಾಡುವಾಗ ಎಲ್ಲ ಒಳ್ಳೊಳ್ಳೆ ಕೇಳ್ತೀವಿ. ಓಕೆ. ಅಂದ್ರೆ ನೀವು ನಿಮ್ ಕಾಲೇಜ್ ಲೈಫ್ ಅಲ್ಲಿ ಮೀಟ್ ಆಗಿರೋ ವ್ಯಕ್ತಿಗಳು ಯಾರ್ಯಾರೆಲ್ಲ ಅಂದ್ರೆ ನಿಮ್ ಲೈಫ್ ಅಲ್ಲಿ ಅವ್ರಿಗೆ ಬೆಸ್ಟ್ ಆ ರೀತಿ ಇರೋರು ಯಾರೆಲ್ಲ? ಅದೇ ಶ್ರೀನಿಧಿ, ಆಮೇಲೆ ಪುನೀತ್, ವೈಭವ್ ಮತ್ತೆ ಸಚೇತನ್. ಅಷ್ಟು ಮಂದಿ ಇದ್ದೇವೆ ಒಟ್ಟಿಗೆ. ಹೌದಾ? ಓಕೆ. ಆಮೇಲೆ ಓಕೆ, ನೀವು ಕಾಲೇಜಲ್ಲಿ ಏನ್ ಕಲಿತ್ರಿ ಹೇಳಿ? ಅಂದ್ರೆ ಒಂದು ಒಳ್ಳೆ ವಿಷಯ ಅಂದ್ರೆ ಏನ್ ಕಲಿತ್ರಿ ಹೇಳಿ? ಕಾಲೇಜಿಂದ ಏನ್ ವಿಷಯ ಒಳ್ಳೇದ ಒಂದು ಕಲಿತ್ರಿ ಅಂತ? ಹೊರಗಡೆ ಸೊಸೈಟಿಯಲ್ಲಿ ಹೇಗೆ ಇರ್ಬೇಕು ಕಲ್ತಿರೋದು. ಸೊಸೈಟಿಯಲ್ಲಿ ಒಬ್ರ ಹತ್ರ ಮಾತಾಡುವಾಗ ನಮ್ಗೆ ಚಿಕ್ಕವರ ಹತ್ರ ಹೇಗೆ ಮಾತಾಡ್ಬೇಕು ಮತ್ತೆ ಹಾಗೆ ಕಲಿಬೇಕಲ್ಲ. ಸೊಸೈಟಿಯಲ್ಲಿ ಹೊರಗಡೆ ಕಲ್ತಿದ್ವಿ. ನಿಮ್ಗೆ ಈಗ ಇಲ್ಲಿ ಪೋಸ್ಟ್ ಆಫೀಸ್ ಅಂತ ಹೇಳಿದಾಗ ನಿಮ್ಗೆ ಮೇನ್ ಆಗಿ ತಲೆಗೆ ಏನ್ ಬರುತ್ತೆ? ಯಾವ ರೀತಿ ಇರ್ಬೋದು ಜಾಬ್ ಅಂತ? ಜಾಬ್ ಅಂದ್ರೆ ಪೋಸ್ಟ್ ಆಫೀಸ್ ಅಲ್ಲ ಮ್ಯಾಮ್, ಪೋಸ್ಟ್ ಮ್ಯಾನ್ ಅಲ್ಲ. ಪೋಸ್ಟ್ ಆಫೀಸ್ ಅಲ್ಲ ಮ್ಯಾಮ್, ಪೋಸ್ಟ್ ಮ್ಯಾನ್ ಅಲ್ಲ. ನೋ ವೇ. ಪೋಸ್ಟ್ ಆಫೀಸ್ ಅಲ್ಲ, ಲೆಟರ್ಸ್ ಬರುತ್ತಲ್ಲ ಮ್ಯಾಮ್, ಅದನ್ನೆಲ್ಲ ಸಪರೇಟ್ ಮಾಡ್ಲಿಕ್ಕೆ ಇರ್ಬೋದು. ಮತ್ತೆ ಯಾವ್ದು ಅಡ್ರೆಸ್ಗೆ ಹಾಗೆ ಎಲ್ಲ ಇರ್ಬೋದು ಅಂತ. ಓಕೆ ಓಕೆ. ಈಗ ನಿಮ್ಮ ಹಾಬೀಸ್ ಯಾವ್ದೆಲ್ಲ ಇದೆ? ಹಾಬೀಸಾ? ಹೌದು. ಏನು? ವಾಯ್ಸ್ ಬ್ರೇಕ್ ಆಗ್ತಿದೆ. ಒಂದ್ ಸೆಕೆಂಡ್. ಕೇಳ್ತಿದ್ದೀಗ? ಈಗ ಕೇಳ್ತಿದೆ, ಹೇಳಿ. ಸಾಂಗ್, ಸಿಂಗಿಂಗ್, ಮತ್ತೆ ಯಕ್ಷಗಾನ, ಓಕೆ, ಮತ್ತೆ ರೀಡಿಂಗ್. ಅಂದ್ರೆ ನೀವು ಯಕ್ಷಗಾನ ಮಾಡ್ತೀರಾ? ಮಾಡ್ತಿದ್ದೆ, ಈಗ ನಿಲ್ಲಿಸಿದ್ದೀನಿ ಸ್ವಲ್ಪ. ಹೌದಾ? ಸಿಂಗಿಂಗ್ ಹಾಗೆ. ಸಿಂಗಿಂಗ್ ಮಾಡ್ತೀರಾ? ಸಿಂಗಿಂಗ್ ಮಾಡಲ್ಲ ಮ್ಯಾಮ್, ಅದೇ ಕೇಳುದು ಸಿಂಗಿಂಗ್. ಓಕೆ, ಸಾಂಗ್ ಕೇಳುದು. ಸಿಂಗಿಂಗ್ ಅಂದ್ರೆ ಹಾಡುದು. ಸಾಂಗ್ ಆದ್ರೆ ಕೇಳೋದು. ನೀವು ಸಿಂಗಿಂಗ್ ಅಂತ ಹೇಳಿದ್ರಲ್ಲ, ಕೇಳುದು. ಓಕೆ ಓಕೆ. ಅಂದ್ರೆ ನಿಮ್ ಫೇವ್ರೆಟ್ ಗೇಮ್ ಎಲ್ಲ ಯಾವುದು? ಗೇಮ್ ಕ್ರಿಕೆಟ್ ಮ್ಯಾಮ್. ಕ್ರಿಕೆಟ್? ಓಕೆ. ಕ್ರಿಕೆಟ್ ಆಡ್ತೀರಾ? ಆಡ್ತೀವಿ ಮ್ಯಾಮ್. ಓಕೆ.
ಈಗ ನೀವು ಅಂದ್ರೆ ಇದು ನಮ್ದೀಗ ಫಸ್ಟ್ ರೌಂಡ್ ಇಂಟರ್ವ್ಯೂ ಇಷ್ಟೀಗ ಆಯ್ತಲ್ಲ, ಈಗ ನಿಮ್ಗೆ ಆಯ್ತು ಮ್ಯಾಮ್. ಓಕೆ, ಈಗ ನಿಮ್ದು ಏನಂದ್ರೆ ಈಗ ಶಾರ್ಟ್ ಲಿಸ್ಟ್ ಅಲ್ಲಿ ನಿಮ್ ನೇಮ್ ಸೆಲೆಕ್ಟ್ ಆಗಿದೆ. ಆಕ್ಚುಲಿ ನಾನು ನಿಮ್ ಫ್ರೆಂಡ್ಗೂ ಕಾಲ್ ಮಾಡಿದೆ, ಐ ಡೋಂಟ್ ನೋ ಹರ್ ನೇಮ್, ಒಂದ್ ಗರ್ಲ್ ಶ್ರೀನಿಧಿ ಆಕ್ಚುಲಿ. ಹೌದೌದಾ? ಅವಳಿಗೂ ಕಾಲ್ ಮಾಡಿದೆ, ಅವ್ರದ್ದು ವಾಯ್ಸ್ ಸ್ವಲ್ಪ ಆಡಿಬಲ್ ಇರ್ಲಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಮಾಡಿದೆ. ಓಕೆ ಓಕೆ, ಅಂದ್ರೆ ಈಗ ನಾನು ಇನ್ನು ಒಂದು 2 days ಅಲ್ಲಿ ನಿಮ್ಗೆ ಹೇಳ್ತೀನಿ. ನಿಮ್ಗೆ ಈಗ ಬರೋಕಿದ್ರೆ ಈಗ ಇಂಟರ್ವ್ಯೂ ಅಲ್ಲಿ ಈಗ ನೀವು ಸೆಲೆಕ್ಟ್ ಆಗಿದ್ರಿ ಅಂತ ಇದ್ರೆ ನಿಮ್ಗೆ ಬ್ಯಾಂಗ್ಳೂರ್ ಬರೋಕ್ ಆಗುತ್ತಾ? ಆಗುತ್ತೆ. ಎಷ್ಟು ದಿನದೊಳಗೆ ಜಾಯ್ನ್ ಆಗ್ಬೇಕಾಗುತ್ತೆ? ಜಾಯಿನ್ ಬಂದ್ಬಿಟ್ಟು ನಿಮ್ದು ಆಗಸ್ಟ್ ಅಲ್ಲಿ ಒಂದು ಲಾಸ್ಟ್ ಅಲ್ಲಿ ಇರ್ಬೋದು, 30th. ಆಗಸ್ಟ್ 30th? ಹಾ, ಅಂದ್ರೆ ನಿಮ್ಗೊಂದು 1 week ಟ್ರೈನಿಂಗ್ ಇರ್ಬೋದು. ಅಂದ್ರೆ ಅಲ್ಲೇ ಬ್ಯಾಂಗ್ಳೂರಲ್ಲಿ ಯಶವಂತಪುರದಲ್ಲೇ ಮ್ಯಾಮ್ ಕೆಲಸ? ಹೌದು, ಯಶವಂತಪುರ. ನಿಮ್ಗೆ ಅಂದ್ರೆ ಮಂಗ್ಳೂರಲ್ಲಿ ಎಲ್ಲಾದ್ರೂ ಬೇಕಿತ್ತಾ? ಮಂಗ್ಳೂರು ಮ್ಯಾಮ್ ನಮ್ದು. ಮಂಗ್ಳೂರ್, ಅದೇ ಗೊತ್ತಾಯ್ತು, ನಾನು ನಿಮ್ ರೆಸ್ಯೂಮ್ ಚೆಕ್ ಮಾಡಿದೆ, ಅದಕ್ಕೋಸ್ಕರ ಹೇಳಿದ್ದು. ಇಲ್ಲಿ ಎಲ್ಲಿಲ್ಲ ಮ್ಯಾಮ್ ನಿಮ್ದು ಅದೇ? ಮಂಗ್ಳೂರಲ್ಲಿ ಇದೆ ಸರ್, ಬಟ್ ಅಲ್ಲಿ ವೇಕೆನ್ಸಿ ಒಂದು 2-3 ಇದೆ, ನೋಡೋ, ನಾವ್ ಅಲ್ಲಿ ಟ್ರೈ ಮಾಡ್ತೀವಿ. ಓಕೆ 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 ಓಕೆ. ಅದು ಯಾವಾಗ 2-3 days ಅಲ್ಲಿ ಹೇಳ್ತೀರಾ ಮ್ಯಾಮ್? 2-3 days ಅಲ್ಲಿ ಹೇಳ್ತೀನಿ. ಓಕೆ. ಅದಕ್ಕಿಂತ ಮೊದಲು ನಿಮ್ಗೆ ನಾನು ಏನಂದ್ರೆ ಇದು ನಿಮ್ಗೆ ಸಾಂಬಾರ್ ಮಾಡು ಕೈಲು ಗೊತ್ತಾ? ಯಾವುದು? ಆಂಡಿ, ನಿಮ್ಗೆ ನಾನು ಮತ್ತೆ ವಿನೀತ್ ನೆನಪಾಗಿಲ್ಲಲ್ಲ, ನಿಮ್ ಫ್ರೆಂಡ್ಸ್ ಎಲ್ಲ ಅಷ್ಟು ಮಾತ್ರ ಅಲ್ಲ, ಗೊತ್ತಾಯ್ತಾಯ್ತಾ? ಹೌದು ಮ್ಯಾಮ್. ಆಯ್ತು, ಗೊತ್ತಾಯ್ತು, ನಂಗೆ ಗೊತ್ತಾಗಿದೆ. ಕೇಳಿದ್ರಲ್ಲ ಆಡಿಯೋನ, ಪಾಪ ನನಗೆ ತುಂಬಾ ಬೇಸರ ಆಯ್ತು. ಪಾಪ ನಾನು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ದು, ಅವ್ರು ಪಾಪ ಎಲ್ಲಿ ಎಂತ ಇಷ್ಟು ಸ್ಯಾಲ್ರಿ ಅಂತ ಹೇಳುವಾಗ, ಅಲ್ಲ ಯಾವನು ಕೊಡ್ತಾನೆ ಪೋಸ್ಟ್ ಆಫೀಸ್ ಕೆಲಸ, ಅದು ಎಕ್ಸಾಮ್ ಇಲ್ಲದೆ ಡೈರೆಕ್ಟಾಗಿ 35,000 to 40,000 ಸ್ಯಾಲ್ರಿ ಹೇಳಿದ್ರೆ ಯಾವನು ಕೊಡ್ತಾನೆ ಕೆಲಸ ಅಲ್ವಾ? ಹಾಗೆ ಪಾಪ ನಾನು ಸುಮ್ಮನೆ ನನಗೆ ಫ್ರ್ಯಾಂಕ್ ಮಾಡಿದ್ದು. ನೋಡಿ, ಇದು ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ಈಗ ತುಂಬ ಜನನ ಹೀಗೇನೆ ಅಂದರೆ ನಾವು ಇಲ್ಲಿಂದ ಕಾಲ್ ಮಾಡ್ತಿದ್ದೀವಿ, ಅಲ್ಲಿಂದ ಕಾಲ್ ಮಾಡ್ತಿದ್ವಿ, ಕೆಲಸ ಇದೆ. ಈಗ ಕೆಲಸ ಇಲ್ಲ ಟೈಮಲ್ಲಿ, ಯಾಕಂದರೆ ಮನೆಯವ್ರದ್ದು ಪ್ರೆಷರ್ ಇರುತ್ತೆ, ಕೆಲಸ ಇಲ್ಲ ಅಂತ ಹೇಳಿದ ತಕ್ಷಣ ಮನೆಯವ್ರದ್ದು ಒಂಥರ ಪ್ರೆಷರ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲಿಯಾದರೂ ಒಂದು ಕಡೆ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ತುಂಬ ಜನ ಕಾಯ್ತಿರ್ತಾರೆ. ಓಕೆನಾ? ಸೊ ಈ ರೀತಿ ನಾನಿದು ಫ್ರ್ಯಾಂಕ್ ಮಾಡಿದ್ದು, ಬಟ್ ಈ ರೀತಿ ತುಂಬ ಕಡೆ ನಡೀತಾ ಇದೆ. ಓಕೆನಾ? ಅಂದರೆ ಹಣಗೋಸ್ಕರ ಈ ಕೆಲಸ ಇದೆ, ಅದು ಇದು, ಮತ್ತು ಇಲ್ಲಿ ಬಂದು ನೋಡುವಾಗ ಏನಿರಲ್ಲ. ತುಂಬ ಅಂದರೆ ನಾವು ಒಂದು ಟೈಮಲ್ಲಿ ನಮಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸ್ಟಾರ್ಟಿಂಗ್ ಕಾಲೇಜ್ ಅಂದರೆ ಮುಗಿದ ತಕ್ಷಣ ಇದು ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇದು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆದವನಿಗೆ ನಾನು ಫ್ರ್ಯಾಂಕ್ ಕಾಲ್ ಮಾಡಿದ್ದು, ಬಟ್ ಅವನು ಇನ್ನೊಮ್ಮೆ ಇಲ್ಲಿ ಫ್ರ್ಯಾಂಕ್ ಆದ. ಎಲ್ಲ ಪಾಪ ನೋಡಿ, ಇಂಟರ್ವ್ಯೂಗೆ ಎಂತಂದರೆ ಪ್ರಿಪೇರ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಏನು ಬಂತು ಬಾಯಿಗೆ ಬಂತು ಅದನ್ನೆಲ್ಲ ಹೇಳ್ತದ್ದು. ಸೊ ನೋಡಿ, ಯಾಕಂದರೆ ತುಂಬ ಜನ ಹೀಗೆ ಬಕ್ರ ಮಾಡೋರು ಇರ್ತಾರೆ. ಅಂದರೆ ಕೆಲಸ, ನಾನೀಗ ಕಾಲಲ್ಲಿ ಬಕ್ರ ಮಾಡಿದೆ, ಬಟ್ ರಿಯಲ್ ಆಗಿ ಹೀಗೆ ಬಕ್ರ ಮಾಡೋರು ಇದ್ದಾರೆ. ಅಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ ಇದೆ ಅಂತ ನಿಮ್ಮನ್ನೆಲ್ಲ ಕರೆದು ಇಷ್ಟು ಹಣ ಕೊಡಬೇಕು, ಅಷ್ಟು ಹಣ ಕೊಡಬೇಕು ಅಂತ ಲೈಕ್ ಬ್ಲ್ಯಾಕ್ ಮೇಲ್ ಥರ ಮಾಡ್ತಾರೆ. ಓಕೆನಾ? ಸೊ ಇದರಿಂದೆಲ್ಲ ದೂರ ಇರಿ. ನಿಮಗೆ ಯಾರಾದರೂ ಒಂದೀಗ ರೆಫರ್ ಮಾಡಿದರೆ ಓಕೆ, ಅಂಥ ಕೆಲಸಕ್ಕೆ ಹೋಗಿ. ಅಂದರೆ ಓಕೆ, ಇಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅಂತ ಏನಾದರೂ ಚೆನ್ನಾಗಿದೆ ಕಂಪನಿ, ಆ ರೀತಿ ಕೆಲಸಕ್ಕೆ ಹೋಗಿ. ಅದು ಬಿಟ್ಟು ಯಾರೋ ಅಲ್ಲೊಂದು ಪೋಸ್ಟ್ ಹಾಕಿದ್ದಾರೆ ಅಂತ ಹೋಗಿ ಅಲ್ಲಿ ಡೈರೆಕ್ಟ್ ಹೋಗೋದಲ್ಲ. ಒಂದು ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಹೋಗಿ ಕೆಲಸದ್ದು ಕೂಡ. ಯಾಕಂದರೆ ಈಗ ಸಾವಿರ ಕೆಲಸ ಬರುತ್ತೆ. ಅಂದರೆ ಆನ್ಲೈನಲ್ಲೇ ನೋಡ್ಕೋಬೋದು, ಇಷ್ಟಂತೆ ಅದಂತೆ ಇದಂತೆ ಒಂದು ದಿವಸದಲ್ಲಿ 2 hour ಕೆಲಸ ಮಾಡಿದರೆ 4,000 ದುಡಿಬೋದು ಅಂತ, 5,000 ದುಡಿಬೋದು ಅಂತ. ಅದೆಲ್ಲ ಫೇಕ್. ಆ ರೀತಿ ಇದ್ರೆ ಈಗ ಎಲ್ಲರೂ ಯಾರು ಇಲ್ಲಿ ಭಿಕ್ಷುಕರು ಇರ್ತಿರ್ಲಿಲ್ಲ. ಆ ರೀತಿಯೆಲ್ಲ ಇರ್ತಿದ್ರೆ ಎಲ್ಲರೂ ಕೋಟ್ಯಾಧೀಶ್ವರ ಆಗ್ತಾಯಿದ್ರು ಅಲ್ವಾ? ಅದಕ್ಕೋಸ್ಕರ ಹೇಳ್ತಿರೋದು. ಯಾಕಂದರೆ ಯಾರಾಗಲಿ ನೀವು ಎಂತ ಹೇಳ್ತಾರೆ, ಮೋಸ ಹೋಗಬೇಡಿ. ಅಂದರೆ ನಮ್ಮದ್ರಲ್ಲಿ ಮೋಸ ಹೋಗಬೇಡಿ, ನಮ್ಮದ್ರಲ್ಲಿ ಮಂಗೆ ಹೋಗಬೇಡಿ ಅಂತ ಹೇಳ್ತಾರೆ. ನಮಗೆ ಮಂಗಳೂರು ಕನ್ನಡನೇ ಬರ್ತದೆ ಆಯಿತಾ ಮಾತಾಡುವಾಗ. ಬೆಂಗಳೂರು ಕನ್ನಡ ಈಗಷ್ಟೇ ನಾವು ಕಲಿತದ್ದು. ಓಕೆ. ಸೊ ಹಾಗೆ ಅದೇ ಈ ವಿಡಿಯೋದ ಉದ್ದೇಶ ಏನಂದರೆ, ಅದೇ ಯಾರು ಕೂಡ ಯಾವುದೋ ಒಂದು ಕೆಲಸ ಇದೆ ಅಂತೆಲ್ಲ ಹೇಳ್ತಾ ಕರೆದ್ರೆ ಅಥವಾ ಯಾವುದಾದ್ರೂ ಒಂದು ಪೋಸ್ಟರ್ ನೋಡಿದರೆ ಅದರ ಹಿಂದೆ ಮುಂದೆ ನೋಡ್ಕೊಂಡು ಆಮೇಲೆ ಕೆಲಸಕ್ಕೆ ಹೋಗಬೇಡಿ. ಯಾಕಂದರೆ ಯಾವುದೋ ಒಂದು ಊರಿಂದ ಬಂದು ಯಾವುದೋ ಒಂದು ಊರಲ್ಲಿ ಮೋಸ ಹೋಗೋದಂದರೆ ತುಂಬ ಕಷ್ಟ. ಓಕೆನಾ?
ಈಗ ನಿಮ್ಮೂರಲ್ಲಾದ್ರೂ ಓಕೆ, ನಿಮಗೆ ಸಹಾಯ ಮಾಡೋಕೆ ಯಾರಾದರೂ ಬರ್ಬೋದು. ಇದು ಈಗ ನೀವು ಗೊತ್ತಿಲ್ಲದ ಊರಿಗೆ ಬಂದು ಇಲ್ಲಿ ಕೆಲಸ ಮಾಡೋದಂದರೆ ತುಂಬ ಅಂದರೆ ತುಂಬ ಕಷ್ಟ. ಸೊ ಯಾರೂ ಮೋಸ ಹೋಗಬೇಡಿ. ಇದು ವಿಡಿಯೋ ಜಸ್ಟ್ ನಾನು ಮನೋರಂಜನೆಗೋಸ್ಕರ, ಹಾಸ್ಯಕ್ಕೋಸ್ಕರ ಮಾಡಿದ್ದು, ಜಸ್ಟ್ ಒಂದು ಫ್ರ್ಯಾಂಕ್ ಮಾಡಿದಷ್ಟೇ. ಓಕೆ, ಮತ್ತೇನಂದರೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಸ್ವಲ್ಪ ದಿವಸ. ಓಕೆ, ಯಾಕಂದರೆ ಈಗ ಕೆಲಸ ಇರೋದ್ರಿಂದಪ್ಪ ನನ್ನ ಕ್ಲಾಸನ್ನು ಅರ್ಧದಲ್ಲಿ ನಾನು ನಿಲ್ಲಿಸಿದ್ದೀನಿ. ಮತ್ತೇನಂದರೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೋಲ್ಮೇಲು.